ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ನಾವಿವಾಗ ಇರುವಂಥದ್ದು ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿರುವಂಥ ಉಗ್ರಾಣದಲ್ಲಿ ಹೊರಕಾಣಿಕೆಯ ಮೂಲಕ ನಾನಾ ಭಾಗಗಳಿಂದ ಇಲ್ಲಿಗೆ ಭಕ್ತಿಯಿಂದ ದವಸ ಧಾನ್ಯಗಳು ತರಕಾರಿಗಳು ಸಮರ್ಪಣೆಯಾಗಿದೆ. ಭಕ್ತರು ಎಲ್ಲವನ್ನ ಮರೆತು ಕೋದಂಡರಾಮ ಹನುಮನ ಬ್ರಹ್ಮಕಲಶೋತ್ಸವವನ್ನು ಕಣ್ತುಂಬಿಕೊಳ್ಬೇಕು, ನಾವು ಕೂಡ ಭಕ್ತಿಯಿಂದ ಸುವಸ್ತುಗಳನ್ನು ಸಮರ್ಪಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಾಗಿ ಭಕ್ತಿಪೂರ್ವಕವಾಗಿ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. 8ನೇ ತಾರೀಕಿನಂದು ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಹೊರಕಾಣಿಕೆಗೆ ಚಾಲನೆ ಸಿಕ್ಕಿತ್ತು. ಅಲ್ಲಿಂದ ಯಾವ ರೀತಿಯಾಗಿ ಹೊರಕಾಣಿಕೆ ಇಲ್ಲಿಗೆ ಹರಿದು ಬಂತು ಅನ್ನೋದನ್ನು ನಾವು ನೇರ ಪ್ರಸಾರದ ಮೂಲಕ ತೋರಿಸಿದ್ದೆವು. ಹಲವಾರು ಭಕ್ತರು ಈ ಒಂದು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ವಾಹನ ಜಾಥಾ ಕೂಡ ನಡೆದಿತ್ತು. ಇಲ್ಲಿರುವಂಥ ಉಗ್ರಾಣ ಕೂಡ ಇದೀಗ ಹೊರಕಾಣಿಕೆಯಿಂದ ತುಂಬಿದೆ. ಅದರ ಜೊತೆಗೇ ವಿಶೇಷವಾಗಿ ಇಲ್ಲಿ ಜೋಡಣೆ ಮಾಡಿ ಇಟ್ಟಿರುವಂತಹ ವ್ಯವಸ್ಥೆಯನ್ನ ಕೂಡ ನೀವು ನೋಡಬೇಕು. ನಾವು ಚಿತ್ರಣವನ್ನು ತೋರಿಸ್ತೀವಿ ನಿಮಗೆ. ಉಗ್ರಾಣದಲ್ಲಿ ಆರಂಭದಲ್ಲೇ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ನಿಮಗೆ ಅಕ್ಕಿಗಳನ್ನು ಜೋಡಣೆ ಮಾಡಿ ಇಟ್ಟಿರೋದನ್ನ ನೋಡಬಹುದಾಗಿದೆ. ಬೆಳ್ತಿಗೆ ಅಕ್ಕಿ, ಕುಚಲಕ್ಕಿ, ಅದರ ಜೊತೆಗೇನೆ ಭಕ್ತರು ಯಾವೆಲ್ಲ ಅಕ್ಕಿಗಳನ್ನು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡಿದ್ದಾರೋ ಅವುಗಳನ್ನು ಹೆಸರನ್ನ ಹಾಕಿ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ನೀವು ಬೇರೆಲ್ಲ ಬ್ರಹ್ಮಕಲಶೋತ್ಸವಗಳಿಗೆ ಹೋಗಿರ್ತೀರಾ, ಅಲ್ಲಿ ಇಷ್ಟೊಂದು ನೀಟಾಗಿ ಉಗ್ರಾಣ ಇರೋವಂಥದ್ದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ನೀವು ಬರ್ತೀರಾ ಅಂತ ಹೇಳಿದರೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ಅಕ್ಕಿಗಳಿಗೆ ಕೂಡ ಹಾಗೇನೆ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೇನೆ ಮುಂದೆ ನೀವು ಬರ್ತೀರಾ ಅಂತ ಹೇಳಿದರೆ ತೊಗರಿಬೇಳೆ, ಉದ್ದಿನ ಬೇಳೆ, ಕೆಂಪು ಕಡಲೆ, ಪಚ್ಚೆ ಬಟಾಣಿ, ಕಡಲೆಬೇಳೆ ಈ ರೀತಿಯಾಗಿ ಅವುಗಳ ಹೆಸರನ್ನು ಹಾಕಿ ಆಯಾಯ ಜಾಗಗಳಲ್ಲಿ ಆಯಾಯ ವಸ್ತುಗಳನ್ನು ಇಟ್ಟಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯಿಂದ ಹುಡುಕಾಟ ಇರೋದಿಲ್ಲ. ಎಲ್ಲಿದೆ ಅಂತ ನೋಡಿದಾಗ ಓಕೆ ಈ ಹೆಸರಿನ ಭಾಗದಲ್ಲಿಯೇ ಇದೆ ಅಂತ ಹುಡುಕಿಕೊಂಡು ಸುಲಭವಾಗಿ ಹುಡುಕೋದಕ್ಕೆ ಸಾಧ್ಯವಾಗುವ ರೀತಿಯಾಗಿ ಇಲ್ಲಿ ಹೆಸರನ್ನ ಕೂಡ ಹಾಕಿ ನೀಟಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಅದರ ಜೊತೆಗೇನೆ ಇನ್ನೊಂದು ಭಾಗದಲ್ಲಿ ನೀವು ನೋಡಬಹುದು ಹುಣಸೆ ಹುಳಿ, ಸಾಸಿವೆ ಈ ರೀತಿಯಾಗಿರುವಂತಹ ಅಡುಗೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ಹಾಗೇನೆ ಬೋರ್ಡನ್ನು ಹಾಕಿ ಅಲ್ಲೇ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ಹಾಗಾಗಿ ನಾನು ಹೇಳಿದೆ, ನೀವು ಬೇರೆ ಕಡೆ ಹೋದಾಗ ಈ ರೀತಿಯ ವ್ಯವಸ್ಥೆಯನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಅದರ ಜೊತೆಗೇನೆ ಭಕ್ತರು ಭಕ್ತಿಯಿಂದ ತರಕಾರಿಗಳನ್ನು ಕೂಡ ಇಲ್ಲಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ತರಕಾರಿ ಇರುವಂಥ ಜಾಗ ಕೂಡ ಭರ್ತಿ ಆಗಿರುವಂಥದ್ದು. ಹಲವಾರು ವೆರೈಟಿ ಆಗಿರುವಂತಹ ತರಕಾರಿಗಳನ್ನು ಕೂಡ ಭಕ್ತರು ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಜಾತ್ರೋತ್ಸವ ಆಗಿರ್ಬೋದು ನಡೀತಾ ಇದೆ ಅಂತ ಹೇಳಿದಾಗ ಅಲ್ಲಿರುವಂಥ ಉಗ್ರಾಣಗಳು ತುಂಬಿತು ಅಂತ ಹೇಳಿದರೆ ಆ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಯಿತು ಅನ್ನುವಂತಹ ಮಾತೇ ಇದೆ. ಹಾಗಾಗಿ ಹನುಮಗಿರಿ ಬ್ರಹ್ಮಕಲಶೋತ್ಸವ ಹಲವಾರು ವಿಶೇಷತೆಗಳ ಮೂಲಕ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಉಗ್ರಾಣ ತುಂಬಿದೆ ಅಂತ ಹೇಳಿದರೆ ಸಕ್ಸಸ್ ಆಯಿತು ಅಂತಾನೆ ಲೆಕ್ಕ. ಇನ್ನೂ ಕೂಡ ಭಕ್ತರು ಬಂದು ಭಕ್ತಿಯಿಂದ ನಮ್ಮ ಮನೆಯಿಂದ ಒಂದು ಸುವಸ್ತು ಉಗ್ರಾಣ ಸೇರಬೇಕು, ಬ್ರಹ್ಮಕಲಶೋತ್ಸವಕ್ಕೆ ಸಮರ್ಪಣೆಯಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈಗಲೂ ಕೂಡ ಬಂದು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ವಿಶೇಷವಾಗಿ ಇಲ್ಲಿಗೆ ಅಕ್ಕಿ ಸಮರ್ಪಣೆ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಕ್ಕಿಯನ್ನು ಯಾರೆಲ್ಲ ಸಮರ್ಪಣೆ ಮಾಡ್ತಾರೋ ಅವರಿಗೆ ಇಲ್ಲಿ ಎದುರು ಭಾಗದಲ್ಲೇ ಒಂದು ಕೊಪ್ಪರಿಗೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಅವರು ಹಾಕಬಹುದಾಗಿದೆ. ಬಂದು ಅದು ಪೂರ್ತಿ ಆಯಿತು ಅಂತ ಹೇಳಿದಾಗ ಅದನ್ನು ಪಾಕಶಾಲೆಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಹಲವಾರು ವಿಶೇಷತೆ ಇದೆ. ಉಗ್ರಾಣದಲ್ಲಿ ಕೂಡ ಒಂದಿಷ್ಟು ವಿಶೇಷತೆಯನ್ನು ಜೋಡಣೆ ಮಾಡಿಕೊಂಡಿದ್ದಾರೆ. ಬಾಳೆ ಗೊನೆಗಳು ಕೂಡ ನೋಡ್ಬೋದು ನೀವು ಎಷ್ಟೊಂದು ಮಟ್ಟಿನಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಯಾರೆಲ್ಲ ಭಕ್ತರು ಬ್ರಹ್ಮಕಲಶೋತ್ಸವಕ್ಕೆ ಬರ್ತಿರೋ ಅವರು ಉಗ್ರಾಣದತ್ತ ಒಮ್ಮೆ ಹೆಜ್ಜೆ ಹಾಕಲೇಬೇಕು. ಇಲ್ಲಿರುವಂತಹ ಉಗ್ರಾಣದ ವ್ಯವಸ್ಥೆ ಯಾವೆಲ್ಲ ಸುವಸ್ತುಗಳು ಇಲ್ಲಿ ಸೇರ್ಪಡೆಯಾಗಿದೆ, ಹೊರಕಾಣಿಕೆ ಯಾವೆಲ್ಲವೂ ಇದೆ ಅನ್ನೋದನ್ನು ನೋಡಬೇಕು. ಅದರ ಜೊತೆಗೇನೆ ಇಲ್ಲಿ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿರೋದನ್ನು ಕೂಡ ನೀವು ಆರಾಮವಾಗಿ ಇಲ್ಲಿ ನೋಡ್ಬೋದಾಗಿದೆ. ಬೆಳಗ್ಗೆ ಓಪನ್ ಆದರೆ ರಾತ್ರಿ ತನಕ ಕೂಡ ಓಪನ್ ಇರುತ್ತೆ. ಹಾಗಾಗಿ ಬಂದು ನೀವು ನೋಡ್ಬೋದಾಗಿದೆ. ಉಗ್ರಾಣ ಸಮಿತಿಯ ಸಂಚಾಲಕರಾಗಿರುವಂತಹ ವಿನಯಾನಂದ ಸರ್ ಇದ್ದಾರೆ. ಅದರ ಜೊತೆಗೇನೆ ಸದಸ್ಯರು ಕೂಡ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ಬ್ರಹ್ಮಕಲಶೋತ್ಸವದ ಸಂಭ್ರಮ, ಬ್ರಹ್ಮಕಲಶೋತ್ಸವ ಸಕ್ಸಸ್ ಆಗಿ ನಡೆಯುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಉಗ್ರಾಣ ತುಂಬಿರಬೇಕು ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಉಗ್ರಾಣಗಳು ತುಂಬಿದೆ, ಅಚ್ಚುಕಟ್ಟಾದ ಜೋಡಣೆ ಕೂಡ ಇರುವಂಥದ್ದು ಸರ್. ಹಾಗಾಗಿ ತಮ್ಮೆಲ್ಲರ ಸಹಕಾರ ಅಂತ ಹೇಳಿದರೆ ಈ ಪ್ರದೇಶದ ಪುತ್ತೂರು ಹಾಗೂ ಬೆಂಗಳೂರು, ಹಾಸನ ಎಲ್ಲ ಕಡೆಗಳಿಂದ ಹೊರೆಕಾಣಿಕೆಯನ್ನು ಈ ಕ್ಷೇತ್ರಕ್ಕೆ ತಲುಪಿಸಿದ್ದಾರೆ. ವಿಶೇಷ ಏನಂದರೆ ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆ, ಹನುಮಗಿರಿಯ ಕ್ಷೇತ್ರದ ಒಂದು ಮಹಿಮೆಯಿಂದಾಗಿ ಇಲ್ಲಿಯ ಜನರು ಕೊಟ್ಟಂಥ ಸೇವೆಯನ್ನು ಒಂದು ಗಣನೀಯವಾಗಿ ಸ್ವಾಗತಿಸಬೇಕಾಗ್ತದೆ. ಓಕೆ ಸರ್, ಇವಾಗ ಹೇಳಿದರೆ ನೀವು ಹಾಸನದಿಂದ ಕೂಡ ಬಂದಿರುವಂಥದ್ದು ಅಂತ, ಹಾಗೆಯೇ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಿ. ಹಾಸನ, ಮಂಗಳೂರು, ಬೆಂಗಳೂರು ಹಾಗೂ ಪುತ್ತೂರು ವಲಯ ಹಾಗೂ ಈ ಪ್ರದೇಶದ ಪುತ್ತೂರಿನ ಎಲ್ಲ ಕಡೆಗಳಿಂದಲೂ ಹೊರೆಕಾಣಿಕೆಯನ್ನು ಈ ಕ್ಷೇತ್ರಕ್ಕೆ ತಲುಪಿಸಿದ್ದಾರೆ. ಇದರಲ್ಲೂ ಮುಖ್ಯವಾಗಿ ಏನಂದರೆ ಹೇಳಿ ನಾರಿಕೇಳ ಒಂದು ತೆಂಗಿನಕಾಯಿಯನ್ನು ಕೊಡೋದರಲ್ಲಿ ಮುಖ್ಯ, ತೆಂಗಿನಕಾಯಿ, ಬಾಳೆಹಣ್ಣು ಇದರಲ್ಲಿ ಕೊಡೋದರಲ್ಲಿ ದೊಡ್ಡ ಪ್ರಾಮುಖ್ಯತೆಯನ್ನು ವಹಿಸಿದ್ದಾರೆ ಈ ಕ್ಷೇತ್ರದಲ್ಲಿ. ಹಾಗೂ ಬೆಂಗಳೂರಿನಿಂದ ಒಂದು 10 ಟನ್ನು ತರಕಾರಿ ಬಂದಿದೆ. 10 ಟನ್ನು.
ಸರ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದಾಗ ನಾವು ಉಗ್ರಾಣದಲ್ಲಿ ಇಷ್ಟೊಂದು ನೀಟಾಗಿ ಜೋಡಣೆ ಮಾಡೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಜೋಡಣೆ ಇದು ಸಾಧಾರಣ ನಾನೊಂದು 115ನೇ ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದೇನೆ. ಅಂದರೆ ನನ್ನ ಒಂದು ಅನುಭವದಿಂದ ಎಲ್ಲ ಮಂಗಳೂರು ಮತ್ತು ನಿಮ್ಮ ಕೇರಳ ಹಾಗೂ ಉಡುಪಿ ಡಿಸ್ಟಿಕ್ಗಳಲ್ಲಿ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳನ್ನು ಬಿಡದೆ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಹೆಚ್ಚಾಗಿ ಕರೆದ ಕಡೆಗಳಲ್ಲಿ ಎಲ್ಲ ಹೋಗಿ ನನ್ನ ಸೇವೆಯನ್ನು ಸಲ್ಲಿಸಿ ಇಂಥ ಎಲ್ಲ ಒಂದು ಸದಸ್ಯರನ್ನು ಒಟ್ಟು ಸೇರಿಸಿ ಅವರೊಟ್ಟಿಗೆ ಪ್ರೀತಿಯಿಂದ ಇದ್ದು ಎಲ್ಲ ಕೆಲಸವನ್ನು ಒಟ್ಟಿಗೆ ಸೇರಿ ಮಾಡಿದ್ರಿಂದ ಇಷ್ಟು ಚಂದವಾಗಿ ಜೋಡಣೆ ಮಾಡಲಿಕ್ಕೆ ಆಯಿತು. ಹೊರಕಾಣಿಕೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲದೆ ಭಕ್ತರು ಈಗ ಕೂಡ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರತಿದಿನ 8ನೇ ತಾರೀಕಿಂದ ಬಂದಂಥ ಹೊರೆಕಾಣಿಕೆಯಿಂದ ಪ್ರತಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೂಡ 10 ಗಂಟೆಯವರೆಗೆ ಕೂಡ ಇಲ್ಲಿಗೆ ಪ್ರತಿ ಜಿಲ್ಲೆ ಕೆಲವರು ಈ ಊರಿನವರು ಪ್ರದೇಶದವರು ಎಲ್ಲರೂ ತಂದು ಸಂಘ ಸಂಸ್ಥೆಯವರು ಎಲ್ಲರೂ ತಂದು ಹೊರೆಕಾಣಿಕೆಯನ್ನು ಈ ಕ್ಷೇತ್ರಕ್ಕೆ ಒಪ್ಪಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಒಂದು ಹಕ್ಕಿ ಸಮರ್ಪಣಾ ಸೇವೆ ಅಂತ ಭಕ್ತರಿಂದ ಒಂದು 50 ರೂಪಾಯಿಯಿಂದ ಅಕ್ಕಿಯನ್ನು ಪಡ್ಕೊಂಡು ಇಲ್ಲಿ ಒಂದು ಎದುರುಗಡೆ ಕೊಪ್ಪರಿಗೆ ಇದೆ, ದೇವರ ಎದುರುಗಡೆ ಆ ಕೊಪ್ಪರಿಗೆ ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾರೆ. ಆ ಅಕ್ಕಿಯನ್ನು ಸಮರ್ಪಣೆ ಮಾಡಿ ಆ ಕೊಪ್ಪರಿಗೆಯಲ್ಲಿ ಫುಲ್ ಆದ ತಕ್ಷಣ ನಾವೇನು ಮಾಡ್ತೇವೆ, ಅದನ್ನು ಪಾಕಶಾಲೆಗೆ ಕಳಿಸಿಕೊಡ್ತೇವೆ. ಅದರಿಂದಲೇ ಅನ್ನ ಮಾಡಿ ಅದನ್ನು ಭಕ್ತರಿಗೆ ಸಮರ್ಪಣೆ ಮಾಡ್ತೇವೆ. ಅದೊಂದು ದೊಡ್ಡ ವಿಶೇಷ. ನಿಮ್ಮ ಜೊತೆಗೆ ಇರುವಂತಹ ಕಾರ್ಯಕರ್ತರು, ನನ್ನ ಎಲ್ಲ ಕಾರ್ಯಕರ್ತರು ಬೆಳಿಗ್ಗೆ ಒಂದು 6 ಗಂಟೆಯಿಂದ ಇದರೊಟ್ಟಿಗೆ ಒಂದು ರಾತ್ರಿ 11-12 ಗಂಟೆವರೆಗೆ ಒಟ್ಟಿಗೆ ಸೇರ್ತಾರೆ. ಅಂದರೆ ನಾನು ಈ ಕ್ಷೇತ್ರಕ್ಕೆ ಹೊಸಬ, ಇವರೆಲ್ಲರೂ ಈ ಕ್ಷೇತ್ರದಲ್ಲಿ ಅತೀ ದುಡಿದ್ದು ನನ್ನೊಂದಿಗೆ ಹಗಲು ರಾತ್ರಿ ನನ್ನೊಂದಿಗೆ ಶ್ರಮ ಇಟ್ಟು ಕೆಲಸ ಮಾಡಿದ್ದಾರೆ. ಓಕೆ ಸರ್, ಇದರ ವಿಶಾಲವಾಗಿರುವಂತಹ ಉಗ್ರಾಣ ಹಾಗಾಗಿ ಎಷ್ಟು ಚದರ ಅಡಿಯಲ್ಲಿದೆ? ಇದು ಸಾಧಾರಣ ಒಂದು 60-80ರಲ್ಲಿ ಉಂಟು. ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಬಂದು ನೋಡಲಿಕ್ಕೆ ಎಲ್ಲರಿಗೆ ಅವಕಾಶ ಮಾಡಿದ್ದೇವೆ. ಒಂದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಹನುಮಗಿರಿ ಬ್ರಹ್ಮಕಲಶೋತ್ಸವ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ವಿಶೇಷವಾಗಿ ವಿಶೇಷ ಅಂತ ಹೇಳಿದರೆ ಇಲ್ಲಿಯ ವಿಶೇಷ ಏನಂದರೆ ಮೊನ್ನೆ ದಿವಸ ನೋಡುವಾಗ ಜನರ ಸಂಖ್ಯೆ ತುಂಬ ಕಡಿಮೆ ಇತ್ತು. 8ನೇ ತಾರೀಕಿಗೆ ಹೊರೆಕಾಣಿಕೆ ಬರುವ ಮರುದಿವಸದಿಂದ ಜನರ ಸಂಖ್ಯೆ ನೋಡುವಾಗ ಭಾರಿ ಖುಷಿಯಾಯಿತು. ಒಂದಿಷ್ಟು ಸಂಖ್ಯೆಯಲ್ಲಿ ಈ ಊರಿನವರು ಹೊರ ಊರಿನವರು ಬಂದು ಸೇರುವಾಗ ಒಂದು ಆನಂದವಾಯಿತು. ಒಂದು ಜನರು ಅನ್ನದಾನಕ್ಕೆ ಬರುವುದಾಗಲಿ, ಒಂದು ಹೊರೆಕಾಣಿಕೆ ಉಗ್ರಾಣವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದು ಪ್ರತಿಯೊಂದು ಬಂದ ವೀಕ್ಷಣೆಗಾರರು ಕೂಡ ಒಂದು ಉಗ್ರಾಣವನ್ನು ನೋಡಿ ಭಾರಿ ಚಂದವನ್ನು ತುಂಬ ಕಡೆ ನಾವು ನೋಡಿದ್ದೇವೆ. ನೀವು ಹೇಳಿದ ಹಾಗೆ ಒಂದು ಇಂಥ ಉಗ್ರಾಣವನ್ನು ನಾವು ಎಲ್ಲಿ ಕಾಣಲಿಲ್ಲ. ಅದಕ್ಕೆಲ್ಲ ನನ್ನ ಸಹಕಾರದಿಂದ ನಾನೊಬ್ಬನಿಂದಲ್ಲ, ನನ್ನ ಎಲ್ಲ ಸದಸ್ಯರ ತಂಡದಿಂದ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಹನುಮಗಿರಿ ಬ್ರಹ್ಮಕಲಶೋತ್ಸವದ ಉಗ್ರಾಣದ ವ್ಯವಸ್ಥೆಯನ್ನು ನೋಡಿದ್ರಲ್ಲ, ಉಗ್ರಾಣ ತುಂಬಿರುವಂಥದ್ದು ಭಕ್ತರು ಭಕ್ತಿಯಿಂದ ನಾನಾ ಭಾಗಗಳಿಂದ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವುಗಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಕೂಡ ಇಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಬ್ರಹ್ಮಕಲಶೋತ್ಸವಕ್ಕೆ ಬರ್ತೀರಾ ಅಂತ ಹೇಳಿದರೆ ಉಗ್ರಾಣದತ್ತ ಬಂದೇ ಬರಬೇಕು. ಇವುಗಳ ಚಿತ್ರಣವನ್ನು ಕೂಡ ಕಣ್ತುಂಬಿಕೊಳ್ಬೇಕು. ನಾನಾ ಭಾಗಗಳಿಂದ ಅಂತ ಹೇಳಿದರೆ ಬೆಂಗಳೂರಿನಿಂದ, ಹಾಸನದಿಂದ, ಮಂಗಳೂರಿನಿಂದ ಈ ಭಾಗಗಳಿಂದ ಕೂಡ ತರಕಾರಿಯನ್ನು ಟನ್ಗಟ್ಟಲೆ ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ ಅನ್ನುವಂಥದ್ದು ಭಕ್ತಿಯ ಪರವಶತೆಗೆ ಸಾಕ್ಷಿಯಾಗಿರುವಂಥದ್ದು. ಅದರ ಜೊತೆಗೇನೆ ಊರಿನ ಭಕ್ತರು ಕೂಡ ಭಕ್ತಿಯಿಂದ ಇಲ್ಲಿಗೆ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಇನ್ನು 2 ದಿನಗಳ ಕಾಲ ಬ್ರಹ್ಮಕಲಶೋತ್ಸವ ಇರುತ್ತೆ. ಹಾಗಾಗಿ ನೀವು ಕೂಡ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಕ್ಷೇತ್ರಕ್ಕೆ ಬರ್ತೀರಾ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಸುವಸ್ತುವನ್ನು ಇಟ್ಕೊಂಡು ಬರ್ಬೋದಾಗಿದೆ. ಹಾಗಾಗಿ ಬ್ರಹ್ಮಕಲಶೋತ್ಸವಕ್ಕೆ ಬಂದವರು ಉಗ್ರಾಣದತ್ತ ಬನ್ನಿ ಅಂತ ಹೇಳ್ತಾ ಇದರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕುಶಲಪ್ಪ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಹನುಮಗಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.